ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 24 ಜನರನ್ನ ಹತ್ಯೆ ಮಾಡಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದಂತಹ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ತಿಳಿಸಿದ್ದಾರೆ. ಹರೀಶ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಮೇ 22ರಂದು ವಿಜಯೋತ್ಸವ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 24 ಜನರನ್ನ ಹತ್ಯೆ ಮಾಡಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ. ಈ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಕಾನೂನಾತ್ಮಕವಾಗಿ ಚರ್ಚಿಸಿದೆ. ಪ್ರಥಮವಾಗಿ ಠಾಣೆಗಳಲ್ಲಿ ಪ್ರಕರಣ ದಾಖಲಿಸುವ ಕೆಲಸ ನಡೆಯುತ್ತದೆ. ಹರೀಶ್ ಪೂಂಜಾ ಕ್ಷಮೆ ಯಾಚಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುವುದು ಎಂದರು. ಬೆಳ್ತಂಗಡಿ ತಾಲೂಕಿನಲ್ಲಿ ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ 1,000 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿತ್ತು. ಇದಕ್ಕೆ ಮಂಜೂರಾತಿ ಕೊಡಲಾಗಿದೆಯೇ, ಸರ್ಕಾರದ ಅನುಮೋದನೆ ಲಭಿಸಿದೆಯೇ, ವರ್ಕ್ ಆರ್ಡರ್ ಆಗಿದೆಯೇ ಎಂಬುದನ್ನು ಶಾಸಕ ಪೂಂಜಾ ಸ್ಪಷ್ಟಪಡಿಸಬೇಕು. ಏಕೆಂದರೆ ತಾಲೂಕಿನ ಅರಂಬೋಡಿ ಗ್ರಾಮದಲ್ಲಿ 3 ಮಾರ್ಗಗಳಿಗೆ ಹಾಕಿದ್ದ ಜಲ್ಲಿ ಮತ್ತು ಮರಳನ್ನ ನಿನ್ನೆ ಗುತ್ತಿಗೆದಾರರು ಜೆಸಿಬಿ ಮೂಲಕ ತೆರವು ಮಾಡಿ ವಾಪಸ್ ಕೊಂಡು ಹೋಗಿದ್ದಾರೆ ಎಂದು ಕಾಂಗ್ರೆಸ್ ಅಧ್ಯಕ್ಷರು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಡ್ಕ, ಜುಗಾರಿ ದಂಧೆ, ಅಕ್ರಮ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದು ಪೊಲೀಸರು ಇದಕ್ಕೆ ಕಡಿವಾಣ ಹಾಕಬೇಕು, ಇಲ್ಲದೇ ಇದ್ರೆ ಕಡಿವಾಣ ಹಾಕುವುದು ಹೇಗೆ ಎನ್ನುವುದು ಕಾಂಗ್ರೆಸ್ಗೆ ಗೊತ್ತಿದೆ ಎಂದರು. ಮುಖಂಡರಾದ ಮನುರಾಜ್, ಶಾಲೆಟ್ ಪಿಂಟೋ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಬಹುಮತ ಬರ್ತದೆ ಅವ್ರು ಗೆದ್ದ ಹಾಗೆ ಒಪ್ಪಿಕೊಳ್ಬೇಕು. ಆದರೆ ಭ್ರಷ್ಟಾಚಾರದ ಈ ಒಂದು ಹಣದಿಂದ ಅವರು ಗೆದ್ದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುವಂಥದ್ದು. ಅದಕ್ಕಿಂತಲೂ ಹೆಚ್ಚಾಗಿ ಪೊಲೀಸ್ನ ವ್ಯವಸ್ಥೆ, ಬೆಳ್ತಂಗಡಿಯಿಂದ ಪೊಲೀಸರು ಬಂದು ರಾತ್ರಿ ಆ ಕಾರನ್ನು ಚೆಕ್ ಮಾಡ್ತಾರೆ. ಎಲ್ಲ ಬುಕ್ಕಿಂಗ್ ಪೊಲೀಸ್ನವರನ್ನು ಕೂಡ ಬುಕ್ ಮಾಡಿದ್ದಾರೆ ಈ ಹರೀಶ್ ಪೂಂಜಾ ಅವರು. ಅರ್ಧ ಗಂಟೆ 1 ಗಂಟೆ ಹುಡುಕ್ತಾರೆ, ಇವರಿಗೆ ದುಡ್ಡಿಲ್ಲ ಸರ್ ಅಂತ ಹೇಳ್ತಾರೆ. ವಸಂತ ಬಂಗಿಯವರು ಬಂದ ಕೂಡಲೇ ದುಡ್ಡು ಸಿಗ್ತದೆ ಅಲ್ಲಿ. ಆ ಪೊಲೀಸ್ನವರು ಕೂಡ ಆಗಿ ಇವರ ದುಡ್ಡನ್ನು ತಿಂದು ಅವರಿಗೆ ಬೇಕಾದಾಗ ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಷ್ಟು ದೌರ್ಜನ್ಯ ಮಾಡಿದ್ದಾರೆ. ಪೊಲೀಸ್ನ ಹಿಡ್ಕೊಂಡು ಪೊಲೀಸ್ನವರು ಕೂಡ ಎಷ್ಟು ಕೇಸು, ಒಂದು ರಾತ್ರಿ ಪ್ರತಿ ದಿವಸ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಪೊಲೀಸ್ನ ಮುಖಾಂತರ ಎಸಗುವಂಥದ್ದು ಹರೀಶ್ ಪೂಂಜಾರ್ ಅವರು ಮಾಡ್ತಾ ಇದ್ರು. ಬಹುಶಃ ಇನ್ನಷ್ಟು ಅವರು ಜಾಗ್ರತೆ ಮಾಡಿಕೊಳ್ಬೇಕು. ಅವರು ಶಾಸಕರಾಗಿರ್ಬೋದು, ಆದರೆ ಸರ್ಕಾರ ಅವ್ರದ್ದಿಲ್ಲ. ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಹೇಳ್ತಾ ಇದ್ರು. ನಾವು ಆ ಪದ ಪ್ರಯೋಗ ಮಾಡೋದಿಲ್ಲ. ಇವತ್ತು ದಮ್ಮು ಕೊಟ್ಟಿದ್ರೆ, ತಾಕತ್ತು ಕೊಟ್ಟಿದ್ರೆ ಅದು ರಾಜ್ಯದ ಮತದಾರರ ದಮ್ಮು ತಾಕತ್ತು. ರಾಜ್ಯದ ಮತದಾರರು ದಮ್ಮು ತಾಕತ್ತು ತೋರಿಸಿದ್ದಾರೆ. ನಾವು ದಮ್ಮು ತಾಕತ್ತು ತೋರಿಸಲಿಲ್ಲ, ತೋರಿಸುವುದೂ ಇಲ್ಲ. ಹರೀಶ್ ಪೂಂಜಾರಿ ಅವರಿಗೆ ಮತ್ತೊಂದು ಸ್ಪಷ್ಟೀಕರಣವನ್ನು ನಾನು ಕೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ಚುನಾವಣೆಯ ಸಂದರ್ಭ 1,000 ಕೋಟಿ ರೂಪಾಯಿಯ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಮಾಡಿದ್ದೀರಿ. ಇಡೀ ತಾಲೂಕಿನಲ್ಲಿ 5,000ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನು ಹಾಕಿ 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ನಾವು ಮಾಡಿದ್ದೇನೆ ಅಂತ ಹೇಳಿ ಗುದ್ದಲಿ ಪೂಜೆಯನ್ನು ಮಾಡಿ ತೆಂಗಿನಕಾಯಿ ಹೊಡೆದು ಹೋಗಿದ್ದೀರಿ. ಅದಕ್ಕೆ ಸ್ಯಾಂಕ್ಷನ್ ಇದೆಯಾ? ಅದಕ್ಕೂ ಆ ವರ್ಕ್ ಎಲ್ಲ ಸ್ಯಾಂಕ್ಷನ್ ಆಗಿದೆಯಾ? ಅದಕ್ಕೆ ಸರ್ಕಾರದ ಅನುಮೋದನೆ ಸಿಕ್ಕಿದೆಯಾ? ವರ್ಕ್ ಆರ್ಡರ್ ಇದೆಯಾ? ಎಸ್ಟಿಮೇಟ್ ಆಗಿದೆಯಾ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಉದಾಹರಣೆ, ಆರಂಬೋಡಿ ಅಂತ ಒಂದು ಗ್ರಾಮ ಇದೆ ಬೆಳ್ತಂಗಡಿ ತಾಲೂಕಿನಲ್ಲಿ, ಕೊನೆಯ ಗ್ರಾಮ, ಮೂಡುಬಿದ್ರೆ ಬಂಟ್ವಾಳದ ವಾರ್ಡ್. ಅಲ್ಲಿ ನಿನ್ನೆ ಹಾಕಿದಂತಹ 3 ಮಾರ್ಗಗಳಿಗೆ JCBಯಲ್ಲಿ ಮಣ್ಣು ತೆಗೆದು ಜಲ್ಲಿ ಮರಳು ಬಂದು ಬಿದ್ದಿತ್ತು. ನಿನ್ನೆ ಆ JCBಯಿಂದ ತೆಗೆದಂಥ ಮಣ್ಣನ್ನು ಮುಚ್ಚಿ ಮರಳು ಮತ್ತು ಜಲ್ಲಿಕಲ್ಲು ಕಾಂಟ್ರಾಕ್ಟರು ವಾಪಸ್ ಕೊಂಡೋಗಿದ್ದಾರೆ. ಇದು ಯಾಕೆ ಕೊಂಡೋಗಿದ್ದಾರೆ? ಸುಮ್ಮನೆ ಓಟಿಗೋಸ್ಕರ ನೀವು ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಮಾಡಿದ್ದೀರಾ? ಅಥವಾ ಅನುಮೋದನೆ ಇಲ್ಲದ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ನಿಮಗೆ ಯಾರು ಕೊಟ್ಟರು? ಇನ್ನು ಇಂತಹ ಅನುಮೋದನೆ ಸಿಗದೆ ನೀವು ಮಾಡಿದಂಥ ಅಡ್ವಾನ್ಸ್ ವರ್ಕ್ಗಳು ಎಷ್ಟಿದ್ದಾವೆ? ಅದರ ಬಗ್ಗೆ ಕೂಲಂಕುಷವಾದ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡಬೇಕು. ನಾವು ಮನವಿಯನ್ನು ಅಧಿಕಾರಿಗಳಿಗೆ ಮಾಡ್ತೇವೆ.
ಯಾವುದೇ ರೀತಿಯಲ್ಲಿ ಕೂಡ ಅಡ್ವಾನ್ಸ್ ವರ್ಕ್ ಸರ್ಕಾರದ ಅನುಮೋದನೆ ಇಲ್ಲದಂತಹ ಕೆಲಸಗಳಿಗೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಸರ್ವತಾ ಬಿಡುವುದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದೆ. ಆದ್ದರಿಂದ ಅವರು ಈ 1,000 ತೆಂಗಿನಕಾಯಿ ಹೊಡೆದದ್ದು 1,000 ಕೋಟಿ ರೂಪಾಯಿ ಇದ್ದು ಏನು ಅಂತೇಳಿ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕು.